ಮಹಿಳೆ 4 ಗೋಡೆಯೊಳಗೆ ಸೀಮಿತ ಅನ್ನುವ ಮಾತು ಈಗ ಹಳೆಯದು. ಪ್ರತಿ ಕ್ಷೇತ್ರದಲ್ಲಿಯೂ ಮಹಿಳೆಯರು ತಮ್ಮ ಸಾಧನೆಯ ಮೂಲಕ ಶ್ರೇಯಸ್ಸು ಕಾಣುತ್ತಿದ್ದಾರೆ. ದೇಶದ ಭದ್ರತೆಯಿಂದ ಹಿಡಿದು ವೈಮಾನಿಕ ಹಾರಾಟದಲ್ಲೂ ಮಹಿಳೆ ಪುರುಷನಿಗಿಂತ ಒಂದು ಕೈ ಮೇಲುಂತಾನೆ ಹೇಳಬಹುದು. ಅದಕ್ಕೆ ಸೇರ್ಪಡೆ ಎನ್ನುವಂತೆ ತಾನು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಜಗತ್ತಿನ ಆಗುಹೋಗುಗಳ ಬಗ್ಗೆ ಸೆರೆ ಹಿಡುವಲ್ಲಿಯೂ ಯಶಸ್ವಿಯಾಗಿದ್ದಾಳೆ ಈಕೆ. ಇದೇ ವೃತ್ತಿಯನ್ನ ಆಯ್ದುಕೊಂಡ ಉಡುಪಿ ಯುವತಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಈ ಸಂಕಷ್ಟಕ್ಕೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಒಂದು ಕಾಲವಿತ್ತು. ಹೆಣ್ಣು ಹೊರಗಡೆ ದುಡಿಯಲು ಹೋಗಬಾರದು ಅನ್ನೋ ನಿರ್ಬಂಧಗಳಿದ್ದ ಕಾಲ. ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆ ಇಂದು ಆಕಾಶದೆತ್ತರಕ್ಕೆ ಹಾರಬಲ್ಲಳು. ನೀರಿನಲ್ಲಿ ಎಂಜಿನ್ ಚಲಾಯಿಸಬಲ್ಲಳು. ಇಂದು ಉದ್ಯೋಗವಿಲ್ಲದ ಮಹಿಳೆ ಇಲ್ಲ. ಹೆಣ್ಣು ಸಾಧನೆ ಮಾಡಿರದ ಕ್ಷೇತ್ರ ಕೂಡ ಯಾವುದೂ ಇಲ್ಲ. ಅಡುಗೆ ಮನೆಯಿಂದ ಹೊರಬಂದ ಮಹಿಳೆ ಇಂದು ಬೈಕು, ಕಾರು, ಬಸ್ ಅಷ್ಟೇ ಯಾಕೆ ವಿಮಾನವನ್ನ ಕೂಡ ಚಲಾಯಿಸಬಲ್ಲಳು. ಮಾತ್ರವಲ್ಲದೆ ಇಂದು ಕ್ಯಾಮೆರಾ ಹಿಡಿದು ಫೋಟೋಗ್ರಾಫಿಗೂ ಕೂಡ ರೆಡಿಯಾಗಿದ್ದಾಳೆ. ಈ ಎಲ್ಲ ಕ್ಷೇತ್ರಗಳಿಗೂ ಕಾಲಿಡಬೇಕಾದ್ರೆ ತಾನು ಬೆಳೆಯಬೇಕೆನ್ನುವ ಹಠ, ಹೀಗೆಯೇ ಬೆಳೆಯಬೇಕೆನ್ನುವಂತಹ ಛಲ ಇದ್ರೆ ಖಂಡಿತ ಸಾಧ್ಯವಾಗುತ್ತೆ. ಇಂತಹುದೇ ಛಲವನ್ನ ಬೆಳೆಸಿಕೊಂಡ ಯುವತಿ ಛಾಯಾಗ್ರಹಣವನ್ನ ಆಯ್ದುಕೊಂಡು ಈಗ ಆ ಕೆಲಸದಲ್ಲಿ ಸಂತೃಪ್ತಿಯನ್ನ ಪಟ್ಟಿಕೊಂಡಿದ್ದಾಳೆ. ಹೌದು, ಉಡುಪಿ ಜಿಲ್ಲೆಯ ಪಡುಬಿಳ್ಳಿಯ ನಿವಾಸಿ ಸುಂದರ ದೇವಾಡಿಗ ಹಾಗೂ ಗಂಗಾ ದೇವಾಡಿಗ ದಂಪತಿಗಳ ಮುದ್ದಿನ ಏಕೈಕ ಮಗಳು ದೀಪಾ ದೇವಾಡಿಗ. ಕೂಲಿ ನಾಲಿ ಕೆಲಸ ಮಾಡಿಕೊಂಡು ತನ್ನ ಮಗಳನ್ನ ಒಂದು ಸ್ಥಾನಕ್ಕೆ ನಿಲ್ಲಿಸಬೇಕೆಂಬ ಇಂಗಿತದೊಂದಿಗೆ ಮಗಳನ್ನ ಬೆಳೆಸಿ ತನ್ನ ಕಾಲ ಮೇಲೆ ನಿಲ್ಲುವ ಅವಕಾಶವನ್ನ ಮಾಡಿಕೊಟ್ರು. ಹೆತ್ತವರ ಅಭಿರುಚಿಯಂತೆ ದೀಪಾ ತನ್ನ ಜೀವನಾಧಾರಕ್ಕೆ ಆಯ್ದುಕೊಂಡದ್ದೇ ಛಾಯಾಗ್ರಹಣ. ದೀಪಾ ದೇವಾಡಿಗಳಿಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿಯೂ ತಾನು ಪಡು ಛಾಯಾಗ್ರಹಕ್ಕೆ ಆಗಬೇಕೆಂಬ ಕನಸು. ತನ್ನ ಪಿಯುಸಿ ವಿದ್ಯಾಭ್ಯಾಸ ಮುಗಿದ ನಂತರ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಅಲ್ಲಿಂದ ಕೆಲಸ ಬಿಟ್ಟವಳು ನೇರವಾಗಿ ಸ್ಟುಡಿಯೋ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಅಲ್ಲಿ ಫೋಟೋಗ್ರಫಿಯ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ತನ್ನ ಹುಟ್ಟಿದ ಊರಿನಲ್ಲಿ ಅಮ್ಮ ಎಂಬ ಸ್ವಂತ ಸ್ಟುಡಿಯೋ ಆರಂಭಿಸುತ್ತಾಳೆ. ಅಲ್ಲಿಗೆ ಜೀವನದ ಕನಸು ನನಸಾಯಿತು ಎಂಬ ಖುಷಿ ಒಂದು ಕಡೆಯಾದ್ರೆ, ತಾನು ದುಡಿದು ವೃದ್ಧ ತಂದೆ ತಾಯಿಯನ್ನ ಸಾಕಬೇಕೆಂಬ ಹಂಬಲ ಇನ್ನೊಂದು ಕಡೆ ಹೆಚ್ಚಾಯಿತು. ಇದೀಗ ತನ್ನ ಸ್ವಂತ ಸ್ಟುಡಿಯೋದಲ್ಲಿ ದುಡಿಮೆಯೊಂದಿಗೆ ಹೊರಗಡೆ ನಡೆಯುವ ಎಲ್ಲ ಶುಭ ಸಮಾರಂಭಗಳ ಛಾಯಾಗ್ರಹಣ ಮಾಡಿ ಸುಂದರ ಬದುಕು ಕಟ್ಟಿಕೊಂಡಿದ್ದಾಳೆ ದೀಪಾ. ಆದರೆ ಇಡೀ ಲೋಕವನ್ನೇ ಆವರಿಸಿಕೊಂಡಿರುವ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ತಮ್ಮ ಬದುಕಿನ ಕನಸುಗಳು ನುಚ್ಚು ನೂರು ಆಗತೊಡಗಿದೆ. ಬ್ಯಾಂಕಿನ ಸಾಲ ಮಾಡಿ ಸ್ಟುಡಿಯೋ ಆರಂಭಿಸಿ 6 ತಿಂಗಳು ಕಳೆದಿವೆ. ಲಾಕ್ಡೌನ್ ಹಿನ್ನೆಲೆ ಸ್ಟುಡಿಯೋ ಬಂದ್ ಆಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಮದುವೆ ಶುಭ ಸಮಾರಂಭಗಳ ಛಾಯಾಗ್ರಹಣದ ಬುಕ್ಕಿಂಗ್ ಕೂಡ ರದ್ದಾಗತೊಡಗಿದೆ. ಛಾಯಾಗ್ರಾಹಕ 12 ತಿಂಗಳಲ್ಲಿ 3 ತಿಂಗಳು ತಾನು ಸಂಪಾದನೆ ಮಾಡಿ ವರ್ಷವಿಡೀ ತನ್ನ ಜೀವನವನ್ನ ಸಾಗಿಸುತ್ತಾನೆ. ಅದರಲ್ಲಿ ಮನೆ ನಿರ್ವಹಣೆ ಮತ್ತು ಬ್ಯಾಂಕ್ ಸಾಲ ಕಟ್ಟಿ ಉಳಿದ ಹಣದಲ್ಲಿ ತನ್ನ ಸಂತೃಪ್ತಿ ಜೀವನವನ್ನ ಸಾಧಿಸಬೇಕಾದ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಬಂದೊದಗಿರುವುದು ದೀಪಾ ರಂತವರ ಛಾಯಾಗ್ರಾಹಕರಿಗೆ ಸಿಡಿಲು ಬಡಿದಂತಾಗಿದೆ. ಈಗ ಈ ಕೊರೋನಾ ಎಫೆಕ್ಟಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಯಾಕಂದರೆ ಫಂಕ್ಷನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಮಾರ್ಚಿನದ್ದು. ಅಂದರೆ ಏಪ್ರಿಲ್ನದ್ದು ಎಂತಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನಮ್ಮಂಥ ಫೋಟೋಗ್ರಾಫರ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಮನೆಯಲ್ಲಿ ನಾವೇ ದುಡಿಯೋದ್ರಿಂದ ನಮಗೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಇದೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಆರ್ಥಿಕ ಪರಿಸ್ಥಿತಿ ತುಂಬ ಪ್ರಾಬ್ಲಮ್ ಆಗಿದೆ. ಅದರಿಂದ ನಾನು ಹೇಳೋದಂದರೆ, ಈಗ ಫೋಟೋಗ್ರಾಫರ್ಸ್ ಅವರಿಗೆ ಎಲ್ಲ ಒಂದು ಹೆಲ್ಪ್ ಮಾಡಬೇಕಂತೇಳಿ ನನ್ನದೊಂದು ಅಭಿಪ್ರಾಯ. ಸರ್ಕಾರದಿಂದ ಏನಾದರೂ ಸೌಲಭ್ಯಗಳನ್ನು ಫೋಟೋಗ್ರಾಫರ್ಸ್ಗಳಿಗೆ ಕೊಡಬೇಕು. ನನ್ನಂಥ ಕೆಲವು ತುಂಬ ಫೋಟೋಗ್ರಾಫರ್ಸ್ ಇದ್ದಾರೆ, ಅವರ ಆರ್ಥಿಕ ಇದನ್ನೇ ನಂಬಿ ಬದುಕಿರೋರು. ಅದರಿಂದ ಅವರಿಗೆ ಉಪಕಾರ ಮಾಡಬೇಕಂತೇಳಿ ನಾನು ವಿನಂತಿಸಬಹುದು. ಒಂದು ಕಡೆ ಮನೆಯಲ್ಲಿ ಬಡತನ, ಇನ್ನೊಂದು ಕಡೆ ಜೀವನ ಸಾಗಿಸಲು ಇದ್ದ ಚಿಕ್ಕ ಕೊಂಡಿ ಛಾಯಾಗ್ರಹಣ ಕೂಡ ಮೌನಕ್ಕೆ ಶರಣಾಗಿ ಸ್ಟುಡಿಯೋದ ಮುಳಿಯಲ್ಲಿ ಅವಿತಿದೆ. ತಾನು ಇನ್ನೇನು ಒಂದು ಹಂತಕ್ಕೆ ಬಂದು ನಿಂತು ಹೆತ್ತವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆನ್ನುವ ಹಂಬಲ ಕೊರೋನಾ ಎಂಬ ಮಾರಿಯಿಂದ ನುಚ್ಚು ನೂರಾಗಿದೆ. ನಾವು ಹೇಳ್ತಾ ಇರೋದು ದೀಪಾಳ ಕಥೆಯಾದ್ರೂ ಇವಳಂತಹ ಅದೆಷ್ಟೋ ಛಾಯಾಗ್ರಾಹಕರ ಸ್ಥಿತಿಯೂ ಕೂಡ ಇದೇ ಆಗಿದೆ. ಕೊರೋನಾ ಅನ್ನೋ ಮಹಾಮಾರಿ ಅಳಿದು ಹೋಗಲಿ, ವಿಶ್ವಕ್ಕೆ ಇದರಿಂದ ಮುಕ್ತಿ ಸಿಗಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.